ಬೈಂದೂರಿನಲ್ಲಿ ಶ್ರೀ ಯಕ್ಷಿ ಅಮ್ಮನವರ ಮತ್ತು ಸಪರಿವಾರ ದೇವಸ್ಥಾನ ಬಡಾಕೆರೆ ನೂತನ ದೇವಾಲಯವು ಇಂದು ಲೋಕಾರ್ಪಣೆಗೊಂಡಿತು. ಶ್ರೀದೇವರಿಗೆ ಗುರುಗಣಪತಿ ಪೂಜಾ, ಪುಣ್ಯಾಹ ವಾಚನ, ಮಹಾಸಂಕಲ್ಪ, ಪ್ರಸಾದ ಶುದ್ಧಿ, ರಾಶೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿದಾನ, ಬಿಂಬ ಶುದ್ಧಿ, ಬಿಂಬಾದಿವಾಸ ಪೂಜಾ, ಪ್ರತಿಷ್ಠಾ ಹೋಮ, ಶ್ರೀದೇವಿಯ ಪ್ರತಿಷ್ಠೆ, ಆದಿವಾಸ ಹೋಮ, ಭಜನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಸಂಭ್ರಮದಲ್ಲಿ ನಡೆಯಿತು. ದೇವಸ್ಥಾನದ ಸುತ್ತಲೂ ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರ ಕಂಗೊಳಿಸುತ್ತಿತ್ತು. ಶ್ರೀದೇವಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಶ್ರೀ ಗುರುಮೂರ್ತಿ ಅಡಿಗ ಹೆದ್ದಾರಿ ಮಠ ಇವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮವು ನಡೆಯಿತು. ಬೆಳಿಗ್ಗೆ ಚತುರ್ವಿಂಶತಿ ಪರಿಕಲಶ ಸಹಿತ ಬ್ರಹ್ಮಕಲಶ ಸ್ಥಾಪನೆ, ಕಲಾಹೋಮ, ನವಗ್ರಹ ಹೋಮ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು ಮಧ್ಯಾಹ್ನ 12:30ಕ್ಕೆ ಅನ್ನ ಸಂತರ್ಪಣೆ, ರಾತ್ರಿ 8:30ಕ್ಕೆ ಶ್ರೀ ವೀರಭದ್ರ ಸ್ವಾಮಿ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ಶ್ರೀ ಹಿರಿಯಡ್ಕ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ನಡೆಯಿತು. ವಿವಿಧ ಭಜನಾ ತಂಡಗಳು ಆಗಮಿಸಿ ಕುಣಿತ ಭಜನಾ ಕಾರ್ಯಕ್ರಮವನ್ನು ಸಾನ್ನಿಧ್ಯದಲ್ಲಿ ಸಂಪನ್ನಗೊಂಡಿತು. ದೇವಸ್ಥಾನಕ್ಕೆ ಧನ ಸಹಾಯ ಮಾಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು, ಅರ್ಚಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಕ್ಷೇಶ್ವರಿ ದೇವಸ್ಥಾನ ನಿನ್ನೆಯ ದಿವಸದಿಂದ ಪ್ರಾರಂಭ ಮಾಡಿಕೊಂಡು ನಿನ್ನೆಯ ದಿವಸ ಪ್ರಥಮವಾಗಿ ಗುರುಗಣಪತಿ ಪೂಜೆ, ಪುಣ್ಯಾಹ ವಾಚನ, ಹಾಗೆ ವಿಶ್ವಕರ್ಮ ಪೂಜೆ, ವಾಸ್ತು ಪೂಜೆ, ಹಾಗೆಯೇ ವಾಸ್ತು ಬಲಿದಾನ, ರಾಕ್ಷೋಗ್ನ ಹೋಮ, ಹಾಗೆ ಸಪ್ತಾದಿವಾಸ ಪೂಜೆ, ಪ್ರತಿಷ್ಠಾ ಹೋಮ, ಬಿಂಬ ಪ್ರತಿಷ್ಠೆ ಇಷ್ಟನ್ನೆಲ್ಲ ಮಾಡಿಕೊಂಡು ಇವತ್ತಿನ ದಿವಸ ವಿಶೇಷವಾಗಿ ಚತುರ್ವಿಂಶತಿ ಪರಿಕಲಶ ಸಹಿತ ಬ್ರಹ್ಮಕಲಶ ಸ್ಥಾಪನ 25 ಕಲಶ ಸ್ಥಾಪನೆ ಮಾಡಿಕೊಂಡು ದೇವರಿಗೆ ವಿಶೇಷವಾದಂಥ ಬ್ರಹ್ಮಕಲಶಾಭಿಷೇಕ, ಕಲಾತತ್ವ ಹೋಮವನ್ನು ಮಾಡಿಕೊಂಡು ಮಹಾಪೂಜೆಯನ್ನು ಮಾಡಿದ್ದೇವೆ. ಇದರಿಂದ ಭಗವದ್ಭಕ್ತರಾದಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆತನವನ್ನು ಆ ಭಗವಂತ ಅನುಗ್ರಹಿಸಲಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಶಾಸ್ತ್ರ ಹೇಳಲ್ಪಡುತ್ತೆ. ಎಲ್ಲರೂ ಕೂಡ ಖುಷಿಯಿಂದ ಆರೋಗ್ಯಯುತವಾದಂಥ ಜೀವನವನ್ನು ಆ ಭಗವತಿ ಅನುಗ್ರಹಿಸಲಿ. ಇದು ನಾವು ಈ ಬಡಕೆರೆಯಲ್ಲಿ ಉಣಿಕೆರೆಯಲ್ಲಿರುವ ಯಕ್ಷೇಶ್ವರಿ ಹಾಗೂ ರಕ್ತೇಶ್ವರಿ ಕಲ್ಲಿಗೋಡು ಸಾನ್ನಿಧ್ಯ ಪ್ರತಿಷ್ಠಾಪನೆ ಲೋಕಾರ್ಪಣೆಗೊಂಡಿದ್ದು, ಅದನ್ನು ನಾವು ತುಂಬ ಕಷ್ಟದಲ್ಲಿ ಬಂದಾಗ ಚಿಂತನೆ ಶ್ರೀ ಹೆದ್ದಾರಿ ಮಠ ಶ್ರೀ ಗುರುಮೂರ್ತಿ ಅಡಿಗರವ್ರ ಕೇಳಿದಾಗ ಇಲ್ಲಿ ಪ್ರಶ್ನೆ ಚಿಂತನೆ ಮಾಡಿದ್ದೇವೆ. ಪ್ರಶ್ನೆ ಚಿಂತನೆ ಮಾಡಿದಾಗ ಇದು ಅನಾದಿ ಕಾಲದಿಂದ ಯಕ್ಷಿ ಹಾಗೂ ರಕ್ತೇಶ್ವರಿ ಹಾಗೂ ಕಲ್ಲಿಗೋಡು ಸಾನ್ನಿಧ್ಯ ಇದ್ದು ಕಂಡು ಬಂತು. ನಮ್ಮ ಅಜ್ಜಿಯ ಕಾಲದಲ್ಲೂ ಇದ್ದಿದೆ. ಅದಕ್ಕೆ ನಾವು ಕುಟುಂಬದಸ್ಥರು ಸೇರಿ ಹಾಗೂ ಊರಿನವರೆಲ್ಲ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಯಕ್ಷೇಶ್ವರಿ ಹಾಗೂ ರಕ್ತೇಶ್ವರಿ ದೇವಸ್ಥಾನವನ್ನು ಲೋಕಾರ್ಪಣೆಗೊಂಡಿದೆ. ಅದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲೂ ಊರಿನ ಎಲ್ಲರೂ ಸಹಕಾರವನ್ನು ಬಯಸುತ್ತೇನೆ. ಇದೇ ರೀತಿ ಮುಂದೆ ಸದಾ ತಾಯಿಯು ಯಕ್ಷಿಯಮ್ಮ ಹಾಗೂ ರಕ್ತೇಶ್ವರಿ ಕಲ್ಲಿಕುಟುಗ ದೇವರು ನಂಬಿದ ಭಕ್ತಾದಿಗಳಿಗೂ ಅವರ ಇಷ್ಟಾರ್ಥವನ್ನು ಈಡೇರಿಸಲಿ, ಗ್ರಾಮದ ಎಲ್ಲರಿಗೂ ಅನುಗ್ರಹ ಮಾಡಲೆಂದು ನಾನು ಇಷ್ಟು ಹೇಳಿ ಕೇಳಿಕೊಳ್ತೇವೆ.
ಜೆಪಿ ವಡಕೆರೆ, ವಿ4 ನ್ಯೂಸ್, ಬೈಂದೂರು.